ರಸ್ತೆ ಅಪಘಾತವೊಂದರಲ್ಲಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದ ವ್ಯಕ್ತಿಯೊಬ್ಬರ ಮೆದುಳು ನಿಷ್ಕ್ರಿಯಗೊಂಡ ಹಿನ್ನೆಲೆ ಕುಟುಂಬಸ್ಥರು ಅಂಗಾಂಗ ದಾನ ಮಾಡುವ ಮೂಲಕ ಸಾರ್ಥಕತೆಯನ್ನ ಮೆರೆದಂತಹ ಘಟನೆ ಉಡುಪಿಯಲ್ಲಿ ನಡೆದಿದೆ. ಜೂನ್ 8ರಂದು ಬ್ರಹ್ಮಾವರ ತಾಲೂಕಿನ ಕೊಕ್ಕರ್ಣಿಯಲ್ಲಿ ರಸ್ತೆ ಅಪಘಾತದಲ್ಲಿ ನವೀನ್ ಎಂಬುವರು ತೀವ್ರವಾಗಿ ಗಾಯಗೊಂಡಿದ್ದರು. ಅಪಘಾತದ ತೀವ್ರತೆಗೆ ನವೀನ್ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಪತ್ನಿ ಮಲ್ಲಿಕಾ ಹಾಗೂ ಕುಟುಂಬಸ್ಥರು ಸೇರಿ ಅಂಗಾಂಗ ದಾನಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ 2 ಮೂತ್ರಪಿಂಡಗಳು, ಯಕೃತ್ತು, ಚರ್ಮ ಮತ್ತು 2 ಕಾರ್ನಿಯವನ್ನ 6 ಜನರಿಗೆ ದಾನ ಮಾಡಿದರು. ದಾನ ಮಾಡಿದ ಅಂಗಾಂಗವನ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯ ಬೆಂಗಾವಲಿನೊಂದಿಗೆ ಮಣಿಪಾಲದಿಂದ ಮಂಗಳೂರಿಗೆ ಝೀರೋ ಟ್ರಾಫಿಕ್ ಮೂಲಕ ಮಂಗಳೂರಿಗೆ ಕಳುಹಿಸಿಕೊಡಲಾಯಿತು. ಸಾವಿನಲ್ಲೂ ಸಹ ಸಾರ್ಥಕತೆಯನ್ನು ಕಂಡ ನವೀನ್ ಅವರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಹಾಗೆ ಮಾದರಿ ಕಾರ್ಯವನ್ನು ಮಾಡಿದ ನವೀನ್ ಹಾಗೂ ನವೀನ್ ಕುಟುಂಬದವರು, ನವೀನ್ನ ಮಡದಿ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ಊರಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನವೀನ್ ಕುಟುಂಬ ಅತ್ಯಂತ ಬಡ ಕುಟುಂಬ. ಆಗ ನಮಗೆ 3 ದಿನಗಳ ಹಿಂದೆ ಈ ಆಕ್ಸಿಡೆಂಟ್ ಸಂಭವಿಸಿದಾಗ ನಾವು ಹಾಸ್ಪಿಟ್ಲಿಗೆ ಬಂದಾಗ ಮರುದಿನ ನಮಗೆ ಡಾಕ್ಟರ್ ಹೇಳಿದರು, ನವೀನಿನ ಬ್ರೈನ್ ಡೆತ್ ಆಗ್ತಾ ಇದೆ, ತಾವು ಒಂದು ವೇಳೆ ಕರ್ಕೊಂಡು ಹೋಗ್ಬೋದು ಅವನನ್ನು, ಅಥವಾ ತಾವೇನಾದರೂ ಅಂಗಾಂಗ ದಾನ ಮಾಡಲಿಕ್ಕೆ ರೆಡಿ ಇದ್ದರೆ ಆ ಕಾರ್ಯಕ್ಕೆ ತಾವು ಮನೆಯವರನ್ನು ನಾವು ಒಲಿಸುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದಾಗ ನಾವು ಬಂದು ಡಾಕ್ಟರನ್ನು ಮೀಟ್ತಾ ಇತ್ತು. ನಂತರ ನವೀನ್ನ ಮಡದಿ ಅವರ 3 ಜನ ತಮ್ಮಂದಿರು ಅದಕ್ಕೆ ಒಂದು ಮಾತಲ್ಲಿ ಹೇಳಿದಾಗಲೇ ಕೂಡಲೇ ಒಪ್ಪಿಕೊಂಡ್ರು. ಇರಲಿ, ಅವನಿಂದ ಎಷ್ಟು ಜೀವಗಳಿಗೆ ಉಪಕಾರ ಆಗೋದಾದರೆ, ಎಷ್ಟು ಜೀವಗಳು ಜೀವಂತವಾಗಿ ಇರುವುದಾದರೆ ಖಂಡಿತ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಅವರ ಮನೆಯವರು, ಸಹೋದರರು, ತಾಯಿ ಎಲ್ಲರೂ ಒಪ್ಕೊಂಡ್ರು. ನಂತರ ಅವರ ಮಡದಿಯನ್ನು ನಾವು ಮನವೊಲಿಸುವುದು ಸ್ವಲ್ಪ ಕಷ್ಟ ಆಗಿತ್ತು. ನಾವು ಎಣಿಸಿತ್ತು ಅವಳು ಒಪ್ತಾಳೋ ಇಲ್ವೋ ಅಂತ. ಒಂದು 31 ವರ್ಷದ ಅತಿ ಬಡ ಕುಟುಂಬದ ಹುಡುಗಿ. ನಂತರ ಅವಳನ್ನು ಹೋಗಿ ನಾವು ಭೇಟಿಯಾದಾಗ, ಮೇಡಮ್ ನೀವೆಲ್ಲ ಒಪ್ಪುದಾದರೆ, ನನ್ನ ಗಂಡನ ಮನೆಯವ್ರಿಗೆ ಒಪ್ಪುದಾದರೆ ನಾನು ಖಂಡಿತ ಅದನ್ನು ಕೊಡಲಿಕ್ಕೆ ರೆಡಿ ಇದ್ದೇನೆ, ನಾನು ಅದಕ್ಕೆ ಸಿಗ್ನೇಚರ್ ಹಾಕ್ತೇನೆ ಅಂತ ಒಪ್ಕೊಂಡ್ಲು. ಅವಳು ಬಂದು ಅತಿ ಧೈರ್ಯದಿಂದ ಬಂದು